ವೆಲ್ಕಮ್ ಟು MB08 ಯೂಟ್ಯೂಬ್ ಚಾನಲ್. ನಿಮಗೂ ಕೂಡ ಇದೇ ರೀತಿ ಸ್ಕ್ಯಾಮ್ ಕರೆಗಳು ಹಾಗೂ ಮೆಸೇಜ್ಗಳು ಬರ್ತಾ ಇದೆಯಾ? ನಾವು ಅವರಿಗೆ ನಂಬರೇ ಕೊಟ್ಟಿರುವುದಿಲ್ಲ. ನಮ್ಮ ನಂಬರ್ ಅವರಿಗೆ ಹೇಗೆ ಸಿಗುತ್ತೆ? ಅದೇಗೆಂದರೆ ಗೂಗಲ್ ನಮ್ಮ ನಂಬರ್ನ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಶೇರ್ ಮಾಡ್ತಾ ಇರುತ್ತೆ. ಅದು ಯಾಕೆ ಮಾಡ್ತಾ ಇರುತ್ತೆ ಅಂದರೆ, ನಾವು ಯಾವುದಾದ್ರೂ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿದಾಗ ಅವುಗಳು ಪರ್ಮಿಷನ್ ಕೇಳಿರುತ್ತವೆ. ಅವುಗಳಿಗೆ ನಾವು ಅಲೌ ಕೊಟ್ಬಿಟ್ಟಿರ್ತೀವಿ. ಯಾಕಂದರೆ ಆ ಪರ್ಮಿಷನ್ನ ಸರಿಯಾಗಿ ಓದಲ್ಲ, ಅವು ಇಂಗ್ಲೀಷ್ನಲ್ಲಿ ಇರುತ್ತೆ. ಆ ಕಾರಣದಿಂದಾಗಿ ಪರ್ಮಿಷನ್ ಕೊಟ್ಟ ಮೇಲೆ ಗೂಗಲ್ ಏನು ಮಾಡುತ್ತೆ ಅಂದರೆ, ಆ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ನಮ್ಮ ನಂಬರ್ನ ಶೇರ್ ಮಾಡಿಬಿಡುತ್ತೆ. ಅದನ್ನು ಯಾವ ರೀತಿ ಆಫ್ ಮಾಡಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಫೋನಲ್ಲಿರುವ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಗೂಗಲ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸೈಡಲ್ಲಿ ಆಲ್ ಸರ್ವಿಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಫೋನ್ ನಂಬರ್ ಶೇರಿಂಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಆನಲ್ಲಿ ಇರುತ್ತೆ, ಇದನ್ನು ಆಫ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಥರ್ಡ್ ಪಾರ್ಟಿ ಆ್ಯಪ್